ಜಾತಿ ಅಂತ. ಆ ಕೀಳು ಜಾತಿಯವ್ರನ್ನ ಕೂಟಿಯರು ಅಂತ ಕರೀತಾರೆ ನಮ್ಮದ್ರಲ್ಲಿ. ಈ ಕೂಟಿಗೆಯರು ಸಾಮಾನ್ಯವಾಗಿ ವೈಟ್ ಆಗಿರೋ ಮಾದಿಗರು ನಂಬಲ್ಲ ಯಾರು, ಅವರು ನಂಬಲ್ಲ. ಇಂಥ ವ್ಯವಹಾರಗಳು ಜಾಸ್ತಿ ಅಣ್ಣ ಅವ್ರವು. ಬಿಳಿ ಮಾದಿಗೂ ಕ್ರಾಸ್ ಬೀಡ್ ಆಗಿರ್ತಾವ ಅವು. ನೋಡಿದ್ಯಾ ಈಗ ನೀ ಹೆಂಗೆ ಆಗ್ಲಿ ನಿಮ್ದು ನೋಡಿದ ತಕ್ಷಣನೇ ನಿಮ್ ಮುಖಚಾರ ಎಲ್ಲ ನಿಮ್ ಜನಾಂಗದ ಬಗ್ಗೆ ಇದಿರುತ್ತೆ. ನನ್ನ ಮಗ ಹಂಗಲ್ಲ, ಒಳ್ಳೆ ಬ್ರಾಹ್ಮಣರು ಕಣ್ಣ ಕಾಣ್ತಾನೆ, ಬೆಳಗು ಬೆಳಗ್ಗೆನೆ. ಕರೇ ಒಕ್ಕಲಿಗರು ನಂಬೇಡ, ಬಿಳೆ ಮಾದಿನ ನಂಬೇಡ ಅಂತ ಗಾದಿ ಐತಿ. ನಮ್ ಕರೇ ಒಕ್ಕಲಿಗರು ನಂಬಲ್ಲ ಯಾರು. ನವೀನ ಸಾಯಂಕಾಲ ಗಾಡಿ ಹೋಗಿ ಏನಂತ ಗೊತ್ತಾ, ಏನಣ್ಣ ಸಿರದ ಮಾಡಿ ಉಳ್ಳುಳ್ಳಿ ಅಡ್ಕೊಂಡ್ಬಿಡಿತಾರಲ್ಲ ಅಂತಾರೆ. ನೋಡಿದ್ರೆ ಯಾವಾಗ ಶ್ರೀಟಿದಾಗ ಬಂತು, ನಿನ್ ನೋಡ್ರೆ ಶ್ರೀಟಿದಾಗ ಬಂತು, ನೋಡ್ರಿ ಯಾವಾಗ ಹಂಗಾಯ್ತು, ಮಾದೇವ ನೋಡ್ರಿ ಹಿಂಗಾಯ್ತು, ಧರ್ಮದ್ ಹಿಂಗೆ, ಶಿವಕುಮಾರದ್ ಹಿಂಗೆ, ಶಿವಲಿಂಗಮ್ಮಂದ್ ಹಿಂಗೆ, ಕೊಟ್ಟಿದ್ ಹಿಂಗೆ, ಏನಣ್ಣ ನಿಮ್ದೆ ಆಗೈತಲ್ಲಣ್ಣ ಉಳ್ಳುಳ್ಳಿ ಅಡ್ಕೊಂಡ್ಬಿಡಿತಾರಲ್ಲಣ್ಣ ಅಂತಾನೆ. ನಾಗನ್ನು ಬಿಟ್ಟಿಲ್ಲ ಅದಕ್ಕೆ ಪಳೆದ್ ನಾಗನ್ನ. ಈಗ ವಾಜರಳ್ಳಿ ರವಿ ಯಾವ ಸ್ಕೂಲ್ನಾಗೂ ಬಿಟ್ಕೊಳ್ಳಂತೆ, ಅವ್ನ ಎಂ.ಕೆ. ಪಾಳ್ಯದಾಗ ಬಿಟ್ಕೊಳ್ಳಂತೆ, ಕೆ.ಕೆ. ಪಾಳ್ಯದಾಗ ಬಿಟ್ಕೊಳ್ಳಂತೆ. ಅಣ್ಣ ಪಾಪ ಮರ್ದಡೆ ಕುಂಡಿಸ್ರಿದಂತೆ ಆ ಊರನು ಒಬ್ಬ ಕಾವಲು. ಈಗ ಯಾವ ಸ್ಕೂಲ್ಗೆ ಹೋಗ್ತಾವನೆ ಅಣ್ಣ? ಈಗ ಕೆ.ಕೆ. ಪಾಳ್ಯನ ಅಂತಾರೆ. ಅಲ್ಲಿ 2 ಹೆಣ್ಮಕ್ಳು ಗೆಸ್ಟ್ ಟೀಚರ್ ತಗೊಂಡ್ಬಿಟ್ಟವ್ರೆ. ಅಣ್ಣ ನಾನ್ ಮಾಡಿದ ಒಳ್ಳೆ ಕೆಲಸ ಏನ್ ಗೊತ್ತಾ, ಬಹಳ ಖುಷಿ ಪಡ್ತೀರ. ನಮಗೆ 3 ಜನ ಹೆಣ್ಮಕ್ಳು ಗೆಸ್ಟ್ ಟೀಚರ್ಗೆ ಹಾಕಿದ್ರು. ಅವ್ರನ್ನ ತಗೊಂಡಿದ್ದಂಗೆ ಒಬ್ಬ ಹುಡ್ಗನ್ ತಗೊಂಡೆ. ಹ್ಞೂನಣ್ಣ, ಬೇಕು ಅಂತಾನೆ ತಗೊಳ್ಳಿಲ್ಲ ಗೆಸ್ಟ್ ಟೀಚರ್ನ. ಬಿ ಹೋಗಿ ಹೇಳ್ತೀನಪ್ಪ ಸರ್, ಗೆಸ್ಟ್ ಟೀಚರ್ ಇರೋ ಕಡೆಗೆ ಎಡ್ಲು ಬಲ್ಲಾಟಿ ನಾಗರಾಜ್ ಜನ ಹಾಕ್ಬೇಡ ಅಂತ ಹೇಳಿ. ಅಣ್ಣ ನಮ್ಮ ತಾಯಣೆ ಅದೊಂದು ಒಳ್ಳೆ ಬುದ್ಧಿವಾದ ಮತ್ತೆ ಒಳ್ಳೆ ಸಲಹೆ ಸೂಚನೆ ನೋಡೋಣ. ಅದೊಂದು ಹೇಳ್ತೀನಿ ಅದೇನೆ. ರಾಜ್ಕುಮಾರ್ ಯಾವನ್ಗೂ ಒಬ್ನಿಗೆ ಹೇಳಿದ್ನಂತಲ್ಲ, ಹಂಗೆ ನನಗೆ ಹೇಳಿದ್ದ ಹಂಗೆ ಮನೆಗೆ ಮಿಡ್ಲೇಜರ್ನಾಗ್ಲೂ ಏನೋ ಮಾತನ್ನ ಕೇಳ್ಕೊಂಡು ಇದು ಮಾಡ್ಬಿಡ್ತಾನ ಕಣ ಅಂತ ನನ್ನ ಮಗ ಕೃಷ್ಣಮೂರ್ತಿ. ಇವನು ನಾಗ ಒಳ್ಳೆ ನನ್ನ ಇಲ್ಲ ಅದನ್ನು ಮಾಡಿಸ್ತೀನಿ ನಾನು. ಅಣ್ಣ 2 ಹೆಣ್ಮಕ್ಳವಲ್ಲಿ, ಒಂದು ರೇಖಾಶ್ರೀ, ಇನ್ನೊಂದು ಭುವನೇಶ್ವರಿ ಅಂತ. ಯಾವ ಒಳ್ಳೆ ಹೆಣ್ಮಕ್ಳಂತೆ, ನನಗೆ ವಿಚಾರ ಗೊತ್ತಾಯ್ತು. ಹಂಗಾಗಿ ಬಹಳ ಕಷ್ಟ ಆಗತ್ತೆ ಕಣೋ. ಹೆಣ್ಮಕ್ಳು ಇರತಕ್ಕ ಯಾವುದೇ ಕಾರಣಕ್ಕೂ ಅಡ್ಡು ಬಲ್ಲಾಟಿ ನಾವು ನಾಲ್ಕಾಡು ಅಂತ ಹೇಳ್ತೀನಿ. ಮಾತಾಡ್ಬೋದು ನೋಡಿ, ನೀನು ಹೇಳಿದ್ ಭಾರಿ ಒಳ್ಳೆದಾಗ. ಅದಕ್ಕೆ ಕಣೋ ಕಮ್ಯುನಿಕೇಶನ್ ಮಾಡಬೇಕು, ಮಾತುಕತೆ ಆಡ್ತಿರ್ಬೇಕು, ವಿಚಾರ ವಿನಿಮಯ ಆಗ್ಬೇಕು. ಆದ್ರೂ ನಾಯಿ ನನ್ನ ಮಗ ಬಿಡ ಬೋಳಂಗ ನೀನು. ಪಾಪ ಅಲ್ಲಿ ನೋಡ್ರಿ ರವಿದು ಪಾಪ ಹಿಂಸೆ ಅವಂದು. ಅವನು ಎಲ್ಲೆಲ್ಲ ಕದ್ದು ಮರ್ಯಾಕ್ ಸ್ಕೂಲ್ ಹೋಗ್ತಾನೆ. ಹೌದಾ? ಇಲ್ಲಿ ಎಂ.ಕೆ. ಪಳ್ಳಿ ನಾಗನ್ನ ಚೇರ್ ಹಾಕಿ ಮರದಡೆ ಕೊಂಡ್ರಿಸಿ ಅವ್ನಿಗೆ ಇನಾಮನ ಮರ್ಯಾದೆ ತೆಗೆದವ್ರೆ. ನಂದು ನೋಡ್ರಿ ಶ್ರೀ ಟಿವಿಯಾಗ ರಾರಾಜಿಸ್ತು. ಮಾದೇವಣ್ಣ ಅವಾಗ ಈ ಭರ್ಜರಿ ಅಷ್ಟರ ಬೇಟೆಗೆ ಬಂತು. ಬಿಒದು ಹಿಂಗ್ ಬಂತು. ಅಲ್ಲಿ DDP ಇದಾದ್ರು. ಎಲ್ಲ ಬದಿ ಹಿಂಗಾದ, ನಾನ್ ಹಿಂಗಾದೆ, ಧರ್ಮಣ್ಣ ಹಿಂಗಾಯ್ತು, ಶಿವಲಿಂಗಮ್ಮ ಹಿಂಗಾದ, ಶಿವಕುಮಾರ್ ಹಿಂಗಾದ. ಇನ್ನು BRC ಒಬ್ಬರು ಸುಮ್ಮನವ್ರು ಕಣಣ್ಣ ಅವರು. ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಇದು ಚರ್ಚೆ ನಿಮ್ ಡಾಬಾದವರು ಮೀಟಿಂಗ್ನಾಗ ಆಗ್ಬೇಕು. ಅವಾಗ ಎಚ್ಚೆತ್ಕೊಂತಾರ ಅವರು. ಏನಪ್ಪ ಮಾದಿರ ಕತೆ ಹಿಂಗ ಆಗೋದು ಅಂತಂದು ಮಾತಾಡ್ಬೇಕು. ನೀನು ಆಡಿಸ್ಕೊಂಡು ಮಾಡ್ತಾವ್ರಲ್ಲಪ್ಪ ನಮ್ಮನ್ನ. ನವೀನ ಅದ್ಭುತವಾಗಿ ಅಂದ ಕಾರಣ ಅದು ಗಟ್ ಮಾಡ್ಕೊಂಡ್ರಲ್ಲ, ಅವನು ಆಟೋಮೆಟಿಕ್ ಆಗಿ ಬಂದಿತ್ತು. ಅವನು ನಾನು